ಎರ್ಮಾಳ್ ಜಪ್ಪು ಕಂಡೇವು ಅಡೆಪು ಎಂಬ ಮಾತಿನಂತೆ ಎರ್ಮಾಳು ಜನಾರ್ದನ ಸನ್ನಿಧಿಯಲ್ಲಿ ಆರಂಭಗೊಳ್ಳಲಿರುವ ಈ ವರ್ಷದ ಪ್ರಥಮ ವಾರ್ಷಿಕ ಜಾತ್ರಾ ಪೂರ್ವಭಾವಿಯಾಗಿ ಪ್ರತಿ ವರ್ಷ ನಡೆಯುವ ಬಿಲ್ಲವರ ಬಲಿ ಸೇವೆ ಹಾಗೂ ರಂಗಪೂಜೆ ಬಹಳ ಅದ್ದೂರಿಯಾಗಿ ನಡೆದಿದ್ದು ಈ ಪುಣ್ಯ ಧಾರ್ಮಿಕ ಕಾರ್ಯಕ್ಕೆ ಗ್ರಾಮದ ನೂರಾರು ಮಂದಿ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಈ ಸಂದರ್ಭ ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ಧಾರ್ಮಿಕ ಬಿಲ್ಲವ ಮುಖಂಡ ಸದಾನಂದ ನಾಯಕ್ ಅವರು ಹಿರಿಯರ ಕಾಲದಿಂದಲೂ ದೇವಳದ ವಾರ್ಷಿಕ ಜಾತ್ರೆಯ ಪೂರ್ವಭಾವಿಯಾಗಿ ಬಿಲ್ಲವ ಸಮಾಜದ ಮೂಲಕ ನಡೆದುಕೊಂಡು ಬಂದಿರುವ ಬಲಿ ಸೇವೆ ಹಾಗೂ ರಂಗಪೂಜೆ ಗುರು ಹಿರಿಯರ ಮಾರ್ಗದರ್ಶನದಂತೆ ಸಮಿತಿಯೊಂದನ್ನು ರಚಿಸಿ ಅದರ ಮೂಲಕ ನಡೆಯುವ ಈ ಧಾರ್ಮಿಕ ಸೇವೆಯಲ್ಲಿ ಗ್ರಾಮದ ನೂರಾರು ಮಂದಿ ಪಾಲ್ಗೊಂಡಿದ್ದು ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯಿತು ಎಂದರು. ಈ ಎರ್ಮಾಳು ಬಡ ಗ್ರಾಮಗಳು ಜನಾರ್ದನ ದೇವರು ಯಾವ ಶತಮಾನದ ಕಾಲ ಬರ್ತದೆ ಕೊನೆಯೂರ್ದೇರು ಮನೆಯ ಮಾನವರ ಅಂಚಿನ ಎಂಗಲಿಗೆ ಮಾತೆಲ್ಲ ಅಸಾಧ್ಯ ಅಂಚಿನಲ್ಪ ಈ ಸಾನ್ನಿಧ್ಯಗಳು ಒಂದು ತಿಂಗಳು ಪರ್ಯಂತರ ನಡಪ ಅಂಚಿನ ಜಾತ್ರೆ ಉತ್ಸವದ ಬಲಿಟ್ಟು ಐತೆ ಡಿಸೆಂಬರ್ 5ನೇ ತಾರೀಕಿಗೆ ನಮ್ಮ ಬಿಲ್ಲವ ಸಮಾಜದ ನೇತೃತ್ವಗಳು ನಡಪನ ಅಂಚಿನ ಒಂದು ಬಲಿ ಸೇವೆ ಅಂಚಿನ ರಂಗಪೂಜೆ ಅನಾದಿ ಕಾಲೋಡು నుంచి ನಡತದ ಬೈದಿನ ಅಂಚಿನ ಕಟ್ಟು ಅಂಚಿನಲ್ಪ ಕಟ್ಟುಗಟ್ಟಲೆ ಪ್ರಕಾರ ಕಾಲೋಡು ಹಿರಿಯರು ಮತ್ತು ಮಲ್ತದ ಬೈದಿರಲ್ಲ ಇತ್ತೆ ಮಾತೆಲ್ಲ ಒಟ್ಟುಗಾದು ಜಾತಿ ಬಾಂಧವ್ಯರು ಒಟ್ಟುಗಾದು ಎಡ್ಡ ರೀತಿಡು ರಂಗಪೂಜೆನು ಬಲಿಪೂಜೆನು ಮಾತೆಲ್ಲ ಮಲ್ಪವನ್ನು ಬರ್ಪಿನ ಹಂಚಿದ ಒಂದು ಸಂದರ್ಭ ಒದಗದು ಬೈದರು. ಈ ಸಂದರ್ಭ ಬಿಲ್ಲವ ಪ್ರಮುಖರಾದ ಓಮಯ್ಯ ಪೂಜಾರಿ, ಸತೀಶ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.